ನಮಸ್ಕಾರ. ಮಳೆಗಾಲ ಆರಂಭ ಆಗಿದೆ. ಹೆಚ್ಚಿನವರು ಹೇಳಲಿಕ್ಕೆ ಉಂಟು ಮಳೆಗಾಲದಲ್ಲಿ ಶೇಂದಿ ಎಲ್ಲಿ ಸಿಗ್ತದೆ. ಸೊ ಮಳೆಗಾಲದಲ್ಲೂ ಶೇಂದಿ ಸಿಗ್ತದೆ. ಶೇಂದಿ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ. ನಮ್ಮ ಮಂಗಳೂರಿನ ಕುಳೂರು ಬ್ರಿಡ್ಜ್ ಸಮೀಪ ಇರುವಂತಹ ಟಾಡಿ ಪ್ಯಾಲೇಸಲ್ಲಿ ಈಗ ನಿಮಗೆ ಬೇರೆ ಬೇರೆ ರೀತಿಯ ಶೇಂದಿಗಳು ಇಲ್ಲಿ ಸಿಗ್ತದೆ. ಜೊತೆಗೆ ಬೇರೆ ಬೇರೆ ರುಚಿಕರವಾದಂತಹ ಚಿಕನ್ ಇರಬಹುದು, ಫಿಶಲ್ಲಿರ್ಬೋದು, ಮಟನಲ್ಲಿರ್ಬೋದು, ಬೇರೆ ಬೇರೆ ವೆರೈಟಿ ಫುಡ್ಗಳಲ್ಲಿ ಸಿಗ್ತದೆ. ಅಪ್ಪಟ ತುಳುನಾಡಿನ ತಿನಿಸುಗಳಾದಂತಹ ಮರವಾಯಿ ಪುಂಡಿ ಇರಬಹುದು ಅಥವಾ ಏಟಿ ಪುಂಡಿ, ಹೀಗೆ ಬೇರೆ ಬೇರೆ ರೀತಿಯ ಫುಡ್ಗಳಲ್ಲಿ ಸಿಗ್ತದೆ. ಸೊ ಮಂಗಳೂರಿನ ಜನತೆ ಹಾಗೂ ಶೇಂದಿ ಪ್ರಿಯರು ತಪ್ಪದೇ ವಿಸಿಟ್ ಮಾಡಬೇಕಾದ ಜಾಗ ಯಾವುದಂತ ಹೇಳಿದರೆ ಟಾಡಿ ಪ್ಯಾಲೇಸ್ ಕುಳೂರ್. ವೀಕ್ಷಕರ, ಇಲ್ಲಿದು ಇನ್ನೊಂದು ವಿಶೇಷ ಏನಂದರೆ, ನಾರ್ಮಲ್ ಆಗಿ ನೀವು ಶೇಂದಿ ಅಂಗಡಿಗೆ ಹೋದರೆ ಒಂದೇ ಟೈಪ್ ಶೇಂದಿ ಸಿಗುತ್ತೆ. ಆದರೆ ಇಲ್ಲಿ ವೆರೈಟಿ ಶೇಂದಿಯನ್ನು ನೀವು ಕುಡಿಬೋದು. ಇಲ್ಲಿ ಯಾವುದೆಲ್ಲ ಇದೆ ಅಂದರೆ ಜಿಂಜರ್ ಶೇಂದಿ ಇದೆ, ಮತ್ತು ಗಾಂಧಾರಿ ಶೇಂದಿ ಇದೆ, ಮತ್ತು ಗ್ರೇಪ್ ಫ್ಲೇವರಲ್ಲಿ ಶೇಂದಿ ಸಿಗ್ತದೆ, ಪೈನಾಪಲ್ ಫ್ಲೇವರಲ್ಲಿ ಸಹ ಇಲ್ಲಿ ಶೇಂದಿ ಸಿಗ್ತದೆ. ಸೊ ಬೇರೆ ಬೇರೆ ಬಗೆಯ ಟೇಸ್ಟ್ ನೀವು ಮಾಡ್ಬೋದು. ಅಷ್ಟೇ ಅಲ್ಲ, ಶೇಂದಿ ಮಾತ್ರ ಅಲ್ಲ, ಇಲ್ಲಿದು ಫುಡ್ಡಿದು ಬಗ್ಗೆ ನೀವು ಕೇಳಲೇಬೇಕು. ಯಾಕಂದರೆ ಇಲ್ಲಿ ಅಷ್ಟೊಂದು ಡಿಲಿಷಿಯಸ್ ಫುಡ್ ಎಲ್ಲ ಸಿಗ್ತದೆ ನಿಮಗೆ. ಪನ್ನೀರ್ ಪೆಪ್ಪರ್ ಇರ್ಬೋದು, ಪನ್ನೀರ್ ಉರ್ವಲ್ ಇರ್ಬೋದು, ಪನ್ನೀರ್ ಸೌತ್ ಚಿಲ್ಲಿ ಇರ್ಬೋದು, ಪನ್ನೀರ್ 65 ಇರ್ಬೋದು, ಮಶ್ರೂಮ್ ಪೆಪ್ಪರ್ ಇರ್ಬೋದು, ಅಥವಾ ಚಿಕನ್ ಸೌತ್ ಚಿಲ್ಲಿ ಇರ್ಬೋದು, ಚಿಕನ್ ಉರ್ವಲ್ ಇರ್ಬೋದು, ಚಿಕನ್ ಪೆಪ್ಪರ್ ಇರ್ಬೋದು, ಅಥವಾ ಚಿಕನ್ ಸಿಜ್ವಾನ್ ನೂಡಲ್ಸ್ ಇರ್ಬೋದು, ಎಗ್ ಸಿಜ್ವಾನ್ ನೂಡಲ್ಸ್ ಇರ್ಬೋದು, ಚಿಕನ್ ಸ್ಪಾಟ್ ರೈಸ್ ಇರ್ಬೋದು, ಚಿಕನ್ ಫ್ರೈಡ್ ರೈಸ್ ಇರ್ಬೋದು, ಎಗ್ ರೈಸ್, ಹೀಗೆ ಬೇರೆ 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 ಏಡಿ ಸುಕ್ಕ ಸಹ ಸಿಗ್ತದೆ. ಸೊ ತುಳುನಾಡಿನಲ್ಲಿ ಯಾವುದೆಲ್ಲ ನಮ್ಮದು ಸಾಂಪ್ರದಾಯಿಕ ತಿನಿಸು ಅಂತ ಹೇಳ್ತೇವೆ ಅದೆಲ್ಲ, ಅದು ಪುಂಡಿ ಇರಬಹುದು, ದೋಸೆ ಇರಬಹುದು, ಬೇರೆ ಬೇರೆ ವೆರೈಟಿ ಫುಡ್ ಇಲ್ಲಿ ತುಂಬ ರುಚಿಕರವಾಗಿ ಇಲ್ಲಿ ಸಿಗ್ತದೆ. ಸೊ ಮರೆಯದೆ ನೀವೆಲ್ಲ ವಿಸಿಟ್ ಮಾಡಿ ಕುಳೂರಲ್ಲಿ ಇರುವಂತಹ ಟಾಡಿ ಪ್ಯಾಲೇಸ್. ನಮ್ಮ ಟಾಡಿ ಪ್ಯಾಲೇಸ್ ರೆಸ್ಟೋರೆಂಟ್ ಕುಳೂರು ಬಸ್ ಸ್ಟ್ಯಾಂಡ್ದ ಎಕ್ಸಾಕ್ಟ್ ಬ್ಯಾಕ್ ಸೈಡ್ ಉಂಡು. ಎಂಕಲ್ಡ 130 ಜನಕ್ಕೆ ಫುಲ್ನ ಒಂಜಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಉಂಡು. ಅವತ್ತಂದೆ ಒಂಜಿ ಬರ್ಡೇ ಪಾರ್ಟಿ ಮಲ್ಪಡಾಂಡ, ಎಂಚಿನ ಪಾರ್ಟಿ ಮಲ್ಪಡಾಂಡ, ಒಂಜಿ 20-25 ಜನಕ್ಕೆ ಕುಲ್ಲು ನಂಚಿನ ಒಂಜಿ ಸಿಟ್ಟಿಂಗ್ ಅರೇಂಜ್ಮೆಂಟ್ಲ ನಮ್ಮಡ ಉಂಡು. ನಿಕ್ಲೆಗ್ ಫುಡ್ಡು ಇಲ್ಲಡೆ ಆರ್ಡ್ರ್ ಮಲ್ಪಡಾಂಡ, ಎಂಕ್ಲು ಹೋಮ್ ಡೆಲಿವರಿಲ ಮಲ್ಪುವ, ಅಂಚನೆ ಸ್ವಿಗ್ಗಿ ಝೊಮ್ಯಾಟೊಡ್ಲ ಎಂಕ್ಲು ಆರ್ಡರ್ ದೆತೊನ್ಪ ದಯಮಲ್ತದು ನಿಕ್ಲು ಎಂಕ್ಲೆಗ್ ಸಪೋರ್ಟ್ ಮಲ್ಪಲೆ. ಅಂಚನೆ ಎಂಕ್ಲು ನಾ ಫುಡ್ಡುಲ ತೋಡಿನ ಟೇಸ್ಟ್ ಮಲ್ಪಡೊಂದು ಎಂಕ್ಲು ನಿಕ್ಲ್ಡ ಕೇನೊಡ್ಪ. ನನಗೆ ಮುಗಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ನಾನು ಸ್ವಲ್ಪ ಶೇಂದಿ ನಿಮಗೆ ಹೇಳಿ ನಾನು ಇಲ್ಲಿ ಕುಡ್ದಿದ್ದೇನೆ. ಆ್ಯಕ್ಚುಲಿ ಬೇರೆ ಬೇರೆ ವೆರೈಟಿ ಫುಡ್ಡೆಲ್ಲ ತೆಕ್ಕೊಂಡೆ. ತಮಾಷೆಗಳಿದ್ದು ನಾನು ಸರಿಯಾಗಿದ್ದೇನೆ. ಯಾಕಂದರೆ ಫುಡ್ಡೆಲ್ಲ ಟೇಸ್ಟ್ ಮಾಡಿ ಆಯಿತು. ಈಗ ನಿಮಗಿರೋದು ಒಂದೇ ಕೆಲಸ, ಯಾರೆಲ್ಲ ದೂರದಲ್ಲಿದ್ದೀರಿ, ಮಂಗಳೂರಿನ ಕುಳೂರಲ್ಲಿ ಇರುವ ಟಾಡಿ ಪ್ಯಾಲೇಸ್ಗೆ ಬನ್ನಿ. ಬಗೆ ರುಚಿಕರವಾದ ಶೇಂದಿಯನ್ನು ನೀವು ಸವಿಬೋದು. ಮತ್ತು ಕೆಲವರು ದೂರ ಇದ್ದವರು ಆಲೋಚನೆ ಮಾಡ್ತಾರೆ, ನಾವು ಅಷ್ಟು ದೂರದಿಂದ ಬರೋದಾಗೆ. ಈಗ ಬಸ್ಸಿಗೆ ಫ್ರೀ ಅಲ್ಲ ಮಾರೆ, ಹೆಂಗಸರಿಗೆಲ್ಲ ಟಿಕೆಟ್ ಇಲ್ಲಲ್ಲ. ಗಂಡಸರೆಲ್ಲ ಹೆಂಗಸರನ್ನು ಕಳಿಸಿ ಇಲ್ಲಿ ಕಲ್ಯಾಣ ಇಟ್ಕೊಂಡು ಪಾರ್ಸೆಲ್ ಕೊಂಡೋಗಿ, ಆಯಿತಾ? ಮಂಡೆ ವೆಚ್ಚ ಮಾಡಲಿಕ್ಕಿಲ್ಲ. ಖುಷಿಯಾಗಿರಿ, ನಗ್ನಗ್ತಾ ಇರಿ. ತಪ್ಪದೆ ಒಮ್ಮೆ ಟಾಡಿ ಪ್ಯಾಲೇಸ್ ಕುಳೂರಿಗೆ ನೀವೆಲ್ಲ ಬನ್ನಿ.